ಉಡುಪಿಯಲ್ಲಿ ಪ್ರಮೋದ್ ಮುತಾಲಿಕ್ ಇತ್ತೀಚೆಗೆ ನಡೆದಿರುವಂತಹ ರಾಜಕೀಯ ಸಂಘರ್ಷಗಳ ಕುರಿತಾಗಿ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೊಲೆ ಯಾವುದೋ ಸ್ವಾರ್ಥಕ್ಕಾಗಿ ಅಲ್ಲ, ಯಾವುದೋ ಸಾಲ ಸೋಲ, ಆರ್ಥಿಕ ವ್ಯವಹಾರ, ಜಾಗದ ವ್ಯವಹಾರ, ಪ್ರೇಮದ ವ್ಯವಹಾರ ಅಲ್ಲ. ಹಿಂದೂ ಅಂತ ಹೇಳಿ ಕೊಲೆ ಮಾಡಿದ್ದಾರೆ. ಹಿಂದುತ್ವದ ಕಾರ್ಯದಲ್ಲಿ ತೊಡಗಿದಂಥ ಹಿಂದೂ ಸಂಘಟಕರ ನಾಯಕರನ್ನು ಕೊಲೆ ಮಾಡಿದ್ದಾರೆ. ದೇಶಭಕ್ತರನ್ನು ಕೊಲೆ ಮಾಡಿದ್ದಾರೆ. ಸೊ ಇದಕ್ಕೆಲ್ಲದಕ್ಕೂ ಸಹಕಾರ ಈ ರೀತಿಯ ಚಿನ್ನದ ವ್ಯಾಪಾರಸ್ಥರು ದೊಡ್ಡವರು ಯಾರಿದ್ದಾರೆ, ಶ್ರೀಮಂತರು ಯಾರಿದ್ದಾರೆ, ಅವರೂ ಕಾರಣಕರ್ತರಿದ್ದಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇದಕ್ಕೆ ಕಾರಣಕ್ಕೆ ಆಧಾರ ನಾನು ಹೇಳ್ತಾ ಇದ್ದೀನಿ. ಇವರ ಅಡ್ವರ್ಟೈಸ್, ಇವರು ಚಿನ್ನದ ಅಡ್ವರ್ಟೈಸ್ ಕೊಡ್ತಾ ಇರುವಂಥ ನೋಡಿದರೆ ಮುಸ್ಲಿಂ ಮಹಿಳೆನೇ ಬೇಕು, ಹಣೆ ಮೇಲೆ ಕುಂಕುಮ ಇಲ್ಲದ್ದೇ ಬೇಕು, ಒಬ್ಬ ಸುಂದರ ನಮ್ಮ ಹಿಂದೂ ಸ್ತ್ರೀಯ ಹಿಂದುತ್ವದ ದೇಶಭಕ್ತಿಯ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ನಿರಂತರವಾಗಿ ನಾನಂತೂ 17 ವರ್ಷದಿಂದ ಶ್ರೀರಾಮ್ ಸೇನೆ ಸಂಘಟನೆ ಕೆಲಸ ಮಾಡ್ತಾ ಬಂದೀವಿ. ನಮ್ಮ ಲಾಭ ಎಲ್ಲ ಪೂರ್ತಿ ಬಿ ಜೆ ಪಿಗೆ ಹೋಗುತ್ತೆ ಅಂತನ್ನುವಂಥದ್ದು 100ಕ್ಕೆ 100 ಸತ್ಯ. ಆದರೆ ಬಿ ಜೆ ಪಿಯವರು ಸ್ಪಂದಿಸ್ತಾ ಇಲ್ಲ. ಬಿ ಜೆ ಪಿಯವರು ನಮ್ಮ ಕಾರ್ಯಕ್ಕೆ ಅಡ್ಡಿ ಬರ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಕೋಲಾರ ಜಿಲ್ಲೆ ಬ್ಯಾನ್ ಮಾಡಿದರು, ಉಡುಪಿ ಜಿಲ್ಲೆಯನ್ನು ಬ್ಯಾನ್ ಮಾಡಿದರು, ಇನ್ನು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಬ್ಯಾನ್ ಮಾಡಿದರು. ಕಾಂಗ್ರೆಸ್ ಇದ್ದಾಗಲೂ ಬ್ಯಾನು ಕೇಸು, ಕಾಂಗ್ರೆಸ್ ಇದ್ದಾಗಲೂ ಜೈಲು, JDS ಇದ್ದಾಗಲೂ ಬ್ಯಾನು ಕೇಸು ಜೈಲು. ನೀವು ಬಿ ಜೆ ಪಿಯವರು ಇದ್ದಾಗಲೂ ನೀವು ಬ್ಯಾನ್ ಮಾಡೋದಾ, ನೀವು ಕೇಸ್ ಹಾಕೋದಾ, ಜೈಲಿಗೆ ಹಾಕೋದಾ? ಏನು ಮಾಡ್ತಾ ಇದ್ರಿ ನೀವು? ಯಾರನ್ನ ಬ್ಯಾನ್ ಮಾಡ್ತಾ ಇದ್ರಿ? ಬ್ಯಾನ್ ಮಾಡ್ತಾ ಇರೋದು ಪ್ರಮೋದ್ ಮುತಾಲಿಕನನ್ನ, ಹಿಂದುತ್ವವನ್ನು ಬ್ಯಾನ್ ಮಾಡ್ತಾ ಇದ್ರಿ, ಹಿಂದೂ ಸಂಘಟನೆಯ ವಿಚಾರಧಾರೆಯನ್ನು ಸಿದ್ಧಾಂತವನ್ನು ಬ್ಯಾನ್ ಮಾಡ್ತಾ ಇದ್ರಿ ನೀವು. ಸೊ ಈ ರೀತಿ ಇದೇ ಹಿಂದೂಗಳಿಂದನೇ ಗೆದ್ದು ಬಂದಂಥವ್ರು ನೀವು. ಹಿಂದೂಗಳೇ ನಿಮಗೆ, ಹಿಂದೂ ಸಂಘಟನೆಗಳೇ ಆಧಾರ, ಹಿಂದೂಗಳೇ ನಿಮಗೆ ಆಧಾರ. ಅದನ್ನೇ ನೀವು ತಡೀತಾ ಇದ್ದರೆ ಮುಂದಿನ ದಿನ ನಿಮಗೆ ಪಾಠ ಕಲಿಸುವಂಥ ದಿನ ಬರ್ತಾ ಇದೆ ಅಂತನ್ನುವಂಥದ್ದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅದಾಗಬಾರ್ದು. ಕರ್ನಾಟಕ ಇವತ್ತು ಕರ್ನಾಟಕದಲ್ಲಿ ಈಗ ಮಂಗಳೂರು ವಿಭಾಗದಲ್ಲಿ ಆಗ್ತಾ ಇರುವಂಥ ಕೇರಳದ ಕಿಡಿಗೇಡಿಗಳಿಂದನೇ ಇಲ್ಲಿ ನಡೀತಾ ಇರುವಂಥ ಲವ್ ಜಿಹಾದ್ ಪ್ರಕರಣಗಳು ಅಲ್ಲಿಂದನೇ ಬರ್ತಾ ಇದ್ದಾರೆ, ಅಲ್ಲಿಂದನೇ ತರಬೇತಿ ತೊಗೊಂಡು ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಎಲ್ಲ ಕಡೆ ನಾನು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದಲ್ಲಿ ನಾನು ಹೋರಾಟವನ್ನು ಮಾಡ್ಬೋದು. ನೀವ್ಯಾರು ಹೇಳೋದು? ನಿಮಗೇನು ಹಕ್ಕಿದೆ? ನಾನು ಈ ದೇಶದ ನಾಗರಿಕ ಇದ್ದೀನಿ. ಈ ದೇಶದ ಸಂವಿಧಾನಬದ್ಧ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ನಾನು ಸಂಘಟನೆಯನ್ನು ಮಾಡ್ತೇನೆ. ಕೇರಳಕ್ಕೆ ಹೋಗು, ಪಾಕಿಸ್ತಾನಕ್ಕೆ ಹೋಗು, ಅಥವಾ ಇನ್ನೆಲ್ಲ ಹೋಗು ಅಂತ ನಿಮಗೆ ಬೇಕಾದ್ರೆ ನೀವು ಹೋಗ್ರಿ. ನಾನು ಸಂಘಟನೆ ಮಾಡ್ತಾ ಇರುವಂಥದ್ದು ಈ ಕರ್ನಾಟಕದಲ್ಲಿ ಮಾಡ್ತೀನಿ. ನಾನು ಕೇರಳಕ್ಕೂ ಹೋಗ್ತೀನಿ. ಕೇರಳದಲ್ಲೂ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆ ಇದೆ, ಅಲ್ಲೂ ಅಭಿಯಾನ ಪ್ರಾರಂಭ ಮಾಡ್ತೀವಿ. ಅಲ್ಲೂ ಕೂಡ